ನಮ್ಮ ತುಳುನಾಡಿನಲ್ಲಿ ಸುಮಾರು 400ಕ್ಕೂ ಮಿಕ್ಕಿದ ವಿವಿಧ ಪ್ರಕಾರದ ಭೂತಾರಾಧನೆ ನಡೀತಾ ಇದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೇರಳ ಭಾಗದಲ್ಲಿ ಭೂತಾರಾಧನೆ ಎಂದರೆ ಒಂದಕ್ಕಿಂತ ಒಂದು ವಿಭಿನ್ನ ವೈಶಿಷ್ಟ್ಯಪೂರ್ಣ. ದಕ್ಷಿಣ ಕನ್ನಡ, ಉಡುಪಿ, ಕೇರಳ ಒಳಗೊಂಡಿರುವ ಕರಾವಳಿಯ ಪ್ರದೇಶದಲ್ಲಿ ಆಚರಣೆಯಲ್ಲಿರುವ ಭೂತಾರಾಧನೆಗೆ ವಿಶೇಷವಾದ ಗೌರವವಿದೆ. ಕರಾವಳಿ ಭಾಗದಲ್ಲಿ ಆಚರಣೆಯಲ್ಲಿರುವ ದೈವಾರಾಧನೆಗೂ ಕೇರಳ ರಾಜ್ಯದಲ್ಲಿರುವ ದೈವಾರಾಧನೆಗೂ ಭಿನ್ನತೆಯನ್ನ ಕಾಣಬಹುದು. ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಸಾಮೀಪ್ಯವೂ ಇದೆ. ದೇವರಿಗಿಂತ ಹೆಚ್ಚಾಗಿ ದೈವಾರಾಧನೆಗೆ ಇಲ್ಲಿ ಪ್ರಾಶಸ್ತ್ಯವನ್ನ ಕೊಡಲಾಗುತ್ತೆ. ದೇವರ ಗಣಗಳ ರೂಪದಲ್ಲಿ ಈ ದೈವವನ್ನ ಆರಾಧಿಸಲಾಗುತ್ತೆ. ದೈವವನ್ನು ನಂಬುವ ಪ್ರತಿಯೊಬ್ಬರ ಮನೆಯಲ್ಲೂ ವರ್ಷಕ್ಕೆ ಒಂದು ದಿನ ಈ ದೈವಗಳಿಗೆ ಕೋಲವನ್ನು ನೆರವೇರಿಸಲಾಗುತ್ತದೆ. ಹೀಗೆ ಆರಾಧಿಸುವ ಅತ್ಯಂತ ವಿಶೇಷವಾಗಿರುವ ದೈವಗಳಲ್ಲಿ ಮೂಕಾಂಬಿಕಾ ಗುಳಿಗ ದೈವವೂ ಒಂದಾಗಿದೆ. ಕೇರಳದ ಕೆಲವು ಭಾಗದಲ್ಲಿ ಮತ್ತು ಕರಾವಳಿಯ ಕೆಲವು ಕಡೆ ಮಾತ್ರ ಈ ಮೂಕಾಂಬಿಕಾ ಗುಳಿಗ ದೈವಕ್ಕೆ ಕೋಲವನ್ನು ನಡೆಸಲಾಗುತ್ತೆ. ಇದಕ್ಕೆ ಅದರದ್ದೇ ಆದ ಒಂದು ದಂತಕಥೆ ಇದೆ. ಕೊಲ್ಲೂರಿನಲ್ಲಿ ದೇವಿಯು ಅವತಾರವೆತ್ತಿ ಮೂಕಾಸುರನೆಂಬ ರಾಕ್ಷಸನ ವಧೆ ಮಾಡುವ ಸಂದರ್ಭದಲ್ಲಿ ಆತನ ವಧೆ ಮಾಡಿದ ಮಾರಣಕಟ್ಟೆಯಲ್ಲಿ ಶಿವಧೂತನಾದ ಗುಳಿಗ ಅದೇ ಸ್ಥಳದಲ್ಲಿ ಆಗ ನೆಲೆಸಿದ್ರಂತೆ. ಶಿವನ ಹಾಗೂ ದೇವಿಯ ಪ್ರೀತಿ ಪಾತ್ರನಾದ ಗುಳಿಗನಿಗೆ ದೇವಿಯ ಅನುಗ್ರಹದಿಂದ ಬ್ರಹ್ಮಲಿಂಗೇಶ್ವರನಾಗಿ ಆರಾಧನೆಗೆ ಪಾತ್ರವಾದ ಮೂಕಾಸುರನ ಬಲಭಾಗದಲ್ಲಿ ಗುಳಿಗನಿಗೂ ಆರಾಧನೆ ಮಾಡುವಂತೆ ದೇವಿ ಆಜ್ಞೆಯನ್ನ ನೀಡಿದ್ರಂತೆ. ದೇವಿಯ ದೂತನೆಂದೇ ಕರೆಯಲ್ಪಡುವ ಈ ಗುಳಿಗ ದೈವದ ಬಗ್ಗೆ ನಮ್ಮ ದೈವ ನರ್ತಕ ಏನ್ ಹೇಳ್ತಾರೆ ಕೇಳಿ. ಕುಂಬ್ಳಸೀಮೆಯ ಮೆತ್ತೂರು ಎಂಬ ಒಂದು ಸ್ಥಾನ ತರವಾಡು ಮನೆಯಲ್ಲಿ ಧೂಮಾವತಿ ಮತ್ತು ಪರಿವಾರ ದೈವಗಳು ನಡೆಯುವಂಥ ಈ ಶುಭ ಕಾರ್ಯಕ್ರಮ. ಇಲ್ಲಿ ಅನೇಕ ದೈವಗಳು ಪಂಜುರ್ಲಿ, ಕುಪ್ಪೆ ಪಂಜುರ್ಲಿ, ಕಲ್ಲೂರ್ಟಿ, ಮಳೆ ಚಾಮುಂಡಿ ಹಾಗೆ ಮೂಕಾಂಬಿಕಾ ಗುಳಿಗ ಎನ್ನುವುದು ಒಂದು ವಿಶೇಷ ನಮ್ಮ ತುಳುನಾಡಿನಲ್ಲಿ ಆರಾಧನೆಗೊಳ್ಳುವಂಥ ಒಂದು ದೈವ. ಗುಳಿಗ ಎನ್ನುವ ಶಬ್ದಕ್ಕೆ ಅದು ದೇವಿಯ ದೂತ ಎಂಬುದನ್ನು ನಾವು ಪುರಾತನ ಐತಿಹಾಸಿಕದಲ್ಲಿ ನಾವು ತಿಳಿದಿರ್ತೇವೆ. ಈ ಕೊಲ್ಲೂರು ದೇವಿಯ ಅವತಾರ ಕಳೆದಂಥ ಸಮಯದ ಸೃಷ್ಟಿಯಾದಂಥ ಸಮಯದಲ್ಲಿ ಕೊಲ್ಲೂರಿನಲ್ಲಿ ಆ ದೇವಿ ಅವತರಿಸಿದಂಥ ಕಾಲಘಟ್ಟ, ಅದೇ ಸಮಯದಲ್ಲಿ ಮಾರಣಗಟ್ಟೆ ಅಲ್ಲಿ ಮೂಕಾಸುರನನ್ನು ವಧೆ ಮಾಡಿದಂಥ ಸ್ಥಳ, ಅಲ್ಲಿ ಮಾರಣಗಟ್ಟೆ ಕ್ಷೇತ್ರ ನಿರ್ಮಾಣ ಆಗ್ತದೆ. ಆ ಸಮಯದಲ್ಲಿ ಶಿವದೂತವಾದ ಇದು ಪಾರ್ವತಿ ಶಿವದೂತವಾದಂಥ ಗುಳಿಗನು ಆ ಸಾನ್ನಿಧ್ಯದಲ್ಲಿ ಮೊದಲೇ ಇರ್ತಾನೆ. ಅದು ಭೂಲೋಕದಲ್ಲಿ ತುಳುನಾಡಲ್ಲಿ ಪ್ರಥಮವಾಗಿ ನಾಗ, ಬ್ರಹ್ಮ ಹಾಗೂ ರಕ್ತೇಶ್ವರಿ ಗುಳಿಗೆ ಎಂಬುದು ಅದು ಸ್ಥಳ ಸಾನ್ನಿಧ್ಯದ ದೈವವಾಗಿರ್ತದೆ. ಆ ಕಾರಣಿಕ ಸ್ಥಳ ಆ ಕೊಲ್ಲೂರಿನಲ್ಲಿ ಕ್ಷೇತ್ರ ಸೃಷ್ಟಿಯಾದ ಸಮಯದಲ್ಲಿ ಮಾರಣಗಟ್ಟೆ ಎಂಬಲ್ಲಿ ಅಲ್ಲಿ ಮೊದಲೇ ಸೃಷ್ಟಿಯಾದಂತಹ ಸ್ಥಳ ಸಾನ್ನಿಧ್ಯದ ಗುಳಿಗೆ ಇರ್ತಾನೆ. ಅವನು ಈಶ್ವರನ ಗಣ ಹೌದು, ದೇವಿಯ ಪ್ರೀತಿ ಪಾತ್ರ ಆದಂತಹ ಅವರ ಒಂದು ಗಣ ದೈವವಾಗಿರ್ತದೆ ಗುಳಿಗ. ಆ ಸಮಯದಲ್ಲಿ ಧರ್ಮ ಪಾಲನೆಗಾಗಿ ಅಲ್ಲಿ ಅವತಾರ ತಾಳಿದಂತಹ ದೇವಿಯ ಭಕ್ತ ಬಲಭಾಗದಲ್ಲಿ ನಿಂತು ಇದು ಕೊಲ್ಲೂರಿಗೆ 22 ಕಿಲೋಮೀಟರ್ ಮಾರಣಗಟ್ಟೆ ಕ್ಷೇತ್ರದಲ್ಲಿ ಬಲಭಾಗದಲ್ಲಿ ನೆಲೆಸುವಂತೆಯೂ, ಮೂಕಾಸುರನಿಗೆ ಅಲ್ಲಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ನಿರ್ಮಿಸುವಂತೆಯೂ ಅಲ್ಲಿ ದೇವಿ ಅಪ್ಪಣೆ ಆಗ್ತದೆ. ಯಾಕೆ ಈಶ್ವರ ದೇವರು ಕೂಡ ಆ ಸ್ಥಳಕ್ಕೆ ಇದನ್ನು ತಥಸ್ತು ಅಂತ ಹೇಳಿ ಅದನ್ನು ನಿರ್ಮಾಣಗೊಳ್ಳುವಂತೆ, ಧರ್ಮ ರಕ್ಷಣೆ ಆಗುವಂತೆ ತುಳುನಾಡಿನಲ್ಲಿ ಈ ದೈವವು ಮೂಕಾಂಬಿಕಾ ಎಂಬ ಗುಳಿಗವು ದೈವ ತುಳುನಾಡಿನಂತೆ ಆರಾಧನೆಗೊಳ್ಳುವಂಥ ರೀತಿಯಲ್ಲಿ ಅಲ್ಲಿ ನೆಲೆ ಆಗ್ತಾನೆ.
ಕಥೆ ಮುಂದುವರಿದಂತೆ ಕೊಲ್ಲೂರಿನ ತಂತ್ರಿಯೋರ್ವರು ಕೇರಳಕ್ಕೆ ಶಾಂತಿ ಪೂಜೆ ನೆರವೇರಿಸಲು ತನ್ನ ಪತ್ನಿಯೊಂದಿಗೆ ಹೊರಟಿದ್ರಂತೆ. ಈ ಸಂದರ್ಭದಲ್ಲಿ ಗುಳಿಗ ದೈವವು ತಂತ್ರಿಯವರ ರಕ್ಷಣೆಗಾಗಿ ಕೇರಳಕ್ಕೆ ಹೊರಟಿತ್ತು. ಕೇರಳ ಬರುವ ಮಾರ್ಗ ಮಧ್ಯೆ ತಂತ್ರಿಯವರ ಪತ್ನಿ ಮೂಕಾಂಬಿಕೆಯನ್ನ ವ್ಯಕ್ತಿಯೋರ್ವ ಅತ್ಯಾಚಾರ ನಡೆಸಲು ಯತ್ನಿಸುತ್ತಾನೆ. ಇದರಿಂದ ನೊಂದ ಮೂಕಾಂಬಿಕೆ ನೀರಿಗೆ ಹಾರಿ ಆತ್ಮಹತ್ಯೆ ಮಾಡಿದ ಸಂದರ್ಭದಲ್ಲಿ ಆಕೆಯ ಆತ್ಮ ಗುಳಿಗ ದೈವದೊಂದಿಗೆ ಸೇರಿಕೊಳ್ಳುತ್ತದೆ. ಗುಳಿಗನೊಂದಿಗೆ ಸೇರಿಕೊಂಡ ಮೂಕಾಂಬಿಕೆ ಅತ್ಯಾಚಾರಕ್ಕೆ ಯತ್ನಿಸಿದ ವ್ಯಕ್ತಿಯ ಇಡೀ ಕುಟುಂಬವನ್ನೇ ನಾಶ ಮಾಡಿದ್ರಂತೆ. ಆ ಬಳಿಕ ಮೂಕಾಂಬಿಕಾ ಗುಳಿಗನಾಗಿ ಆರಾಧಿಸಲ್ಪಡುವ ಮೂಲಕ ಕರಾವಳಿಯ ಅತ್ಯಂತ ಪ್ರಭಾವಿ ದೈವವಾಗಿ ಹೆಸರನ್ನ ಪಡೆದುಕೊಂಡಿದೆ. ಈ ಘಟನೆಯ ಚಿತ್ರಣವನ್ನೇ ಮೂಕಾಂಬಿಕಾ ಗುಳಿಗ ದೈವದ ಉತ್ಸವದಂದು ದೈವಗಳು ತೋರಿಸಿಕೊಡುತ್ತದೆ. ಅಡಿಕೆ ಮರಗಳನ್ನ ಕಡಿದು ಮರದ 100 ತೊಲೆಗಳನ್ನ ಸೇರಿಸಿ ಅವುಗಳಿಗೆ ಬೆಂಕಿಯನ್ನೇ ಹಚ್ಚಲಾಗುತ್ತೆ. ಆ ಬೆಂಕಿಯಲ್ಲಿ ದೈವದ ಪಾತ್ರಧಾರಿ ಬೀಳುವ, ಮಲಗುವ, ಕುಳಿತುಕೊಳ್ಳುವ ಹೀಗೆ ಹಲವು ರೀತಿಯಲ್ಲಿ ಬೆಂಕಿಯ ಕೆನ್ನಾಲಿಯಲ್ಲಿ ಹೊರಳಾಡುವುದು ಆ ದೈವದ ಕೋಲದ ವಿಶೇಷತೆ. ಅನಾಚಾರಿಗಳನ್ನ ಕೊಂದ ಬಳಿಕ ಬೆಂಕಿಯಲ್ಲಿ ಸ್ನಾನ ಮಾಡಿ ಪರಿಶುದ್ಧವಾಗುವುದು ದೈವಗಳ ಈ ಬೆಂಕಿಯಾಟದ ಉದ್ದೇಶವೂ ಆಗಿದೆ ಎನ್ನುವುದು ದೈವಾರಾಧನೆಯ ಪ್ರಾರ್ಥನೆಗಳಿಂದ ತಿಳಿದುಬರುತ್ತದೆ. ತಂತ್ರಿಯವರ ಮಡದಿ ಮೂಕಾಂಬಿ ಎಂಬ ಒಂದು ಹೆಂಗಸು ಬ್ರಾಹ್ಮಣ ಹೆಂಗಸು ಅವರನ್ನು ಅತ್ಯಾಚಾರ ಮಾಡುವಲ್ಲಿವರೆಗೂ ಅಲ್ಲಿ ಒಂದು ಕಥೆಗಳ ಅಲ್ಲಿ ನಿರ್ಧಾರವಾಗ್ತದೆ. ಆ ಮೂಕಾಂಬಿ ಎನ್ನುವಂತಹ ಮಹಿಳೆ ಅಲ್ಲಿ ಆತ್ಮಹತ್ಯೆ ಮಾಡುವಲ್ಲಿ ಆ ಗುಳಿಗನ ಆ ಸಾನ್ನಿಧ್ಯವೊಟ್ಟಿಗೆ ಸೇರಿ ಗುಳಿಗನ ಶಕ್ತಿಯನ್ನು ಪಡೆದುಕೊಂಡು ಯಾವ ರೀತಿ ಆ ನೀರಿನಲ್ಲಿ ಆತ್ಮವನ್ನು ಅವಳು ಬಿಡ್ತಾಳೋ ಅದೇ ರೀತಿ ಮಾಡಿದಂಥ ಅಲ್ಲಿ ಅನ್ಯಾಚಾರವನ್ನು ಮಾಡಿದಂಥ ಯಾವುದೊಂದು ಸಮುದಾಯದ ಸಂದರ್ಭ ಆ ಸಮುದಾಯದ ವ್ಯಕ್ತಿಗೆ ಅವರ ಕುಟುಂಬನೇ ನಾಶವನ್ನು ಮಾಡಿ ಅದನ್ನು ಬೆಂಕಿಯಲ್ಲಿ ಅವರನ್ನು ಸುಟ್ಟು ಕೊಂದಂಥ ಪ್ರತೀತಿ ಆ ಕಥೆಯಲ್ಲಿ ಇರ್ತದೆ. ಆದ ಕಾರಣ ಅಗ್ನಿಯನ್ನು ಕೊಟ್ಟು ಆ ದೈವವನ್ನು ಆರಾಧಿಸುವಂಥ ಪದ್ಧತಿಯಲ್ಲಿ ಅದಕ್ಕೆ ಅಗ್ನಿಯ ಆಹಾರವನ್ನು ಕೊಡ್ತಾರೆ. ಭಯ ಭಕ್ತಿಯಿಂದ ಆರಾಧಿಸುವ ಈ ಗುಳಿಗ ದೈವ ಕರಾವಳಿ ಮತ್ತು ಕೇರಳದ ಭಾಗದಲ್ಲೂ ಕಾರ್ಣಿಕ ಮೆರೆದ ಅದ್ಭುತ ಶಕ್ತಿ. ವಿಶೇಷವಾದ ಇತಿಹಾಸವಿರುವ ಈ ದೈವದ ಕೃಪೆಗೆ ನಾವೆಲ್ಲರೂ ಪಾತ್ರರಾಗಿ ಧನ್ಯರಾಗಬೇಕಲ್ಲವೇ? ನಮ್ಮ ಕುಡ್ಲ ನ್ಯೂಸ್ 24/7 ಪುತ್ತೂರು.